ತಾಲೂಕಿನ ಸಜಿಪನೋಡು ಗ್ರಾಮದ ಕಂಚಿನಡ್ಕ ಪದವಿನಲ್ಲಿರುವ ರುದ್ರಭೂಮಿಯಲ್ಲೇ ಹಿಂದೂ ರುದ್ರಭೂಮಿ ಸಮಿತಿ ಹಾಗೂ ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಸಮಿತಿ ಮಹಾಶಿವರಾತ್ರಿ ಅಂಗವಾಗಿ ಆಯೋಜಿಸಿದ ಭಜನಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮೂಡಿಬಂತು. ಸಾಮಾನ್ಯವಾಗಿ ರುದ್ರಭೂಮಿ ಎಂದರೆ ಭಯಪಟ್ಟುಕೊಳ್ಳುತ್ತಾರೆ. ಮಹಿಳೆಯರಂತೂ ಇತ್ತ ಕಾಲಿಡುವುದೇ ಅಪರೂಪ. ಆದರೆ ಇಲ್ಲಿ ಯಾವುದೇ ಭಯವಿಲ್ಲದೆ ಮಧ್ಯರಾತ್ರಿಯವರೆಗೂ ಗುಂಪು ಗುಂಪಾಗಿ ಜಮಾಯಿಸಿ ದೇವ ಸಂಕೀರ್ತನೆಯಲ್ಲಿ ಪಾಲ್ಗೊಂಡು ಬೃಹತ್ ಶಿವನ ಪ್ರತಿಮೆಯ ಬಳಿ ಕರ್ಪೂರ ಹಚ್ಚಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಸದಿಪನೋಡು ಗ್ರಾಮದ ಕಂಚಿನಡ್ಕ ಪದವಿನಲ್ಲಿರುವ ರುದ್ರಭೂಮಿ ದೇವಭೂಮಿಯಲ್ಲಿ ಹಿಂದೂ ರುದ್ರಭೂಮಿ ಸಮಿತಿ ಹಾಗೂ ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಸಮಿತಿ ಮಹಾಶಿವರಾತ್ರಿಯ ಪ್ರಯುಕ್ತ ಆಯೋಜಿಸಿದ ಭಜನಾ ಸಂಕೀರ್ತನೆ ದೇವಭೂಮಿ ಎಂಬ ನಾಮವನ್ನ ಸಾಕ್ಷೀಕರಿಸಿತು. ರುದ್ರಭೂಮಿ ಮನುಷ್ಯನ ಮೋಕ್ಷ ಸ್ಥಳ. ಇಂತಹ ಪವಿತ್ರ ಸ್ಥಳ ಶಿವನ ಸಾನ್ನಿಧ್ಯವೂ ಇದೆ. ಈ ಬಗ್ಗೆ ಸಾಮಾಜಿಕ ಜಾಗೃತಿಯ ಕಾರಣಕ್ಕೆ ಶಿವರಾತ್ರಿಯಂದು ಭಜನೆಯ ಮೂಲಕ ಶಿವಾರಾಧನೆ ನಡೆಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಯಶವಂತ ರಾಜೆ ತಿಳಿಸಿದ್ದಾರೆ. ಭಜನಾ ಸಂಕೀರ್ತನೆಯಲ್ಲಿ ತಾಲೂಕಿನ ಸುಮಾರು 12ಕ್ಕೂ ಅಧಿಕ ಭಜನಾ ತಂಡಗಳು ಭಾಗವಹಿಸಿದ್ದವು. ಒಟ್ಟಿನಲ್ಲಿ ಸ್ಮಶಾನದ ಮಹತ್ವವನ್ನ ಎತ್ತಿ ಹಿಡಿಯುವಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಯಶಸ್ವಿಯಾಯಿತು. ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ರಂಗು ರಂಗುಗಳಿಂದ ಹೂವೇಕೆ ಪರಿಮಳದ ಸಂಗಜಾಗದರೆ ಪಂಕಜ ಯೋಜನೆ ಅಂದುಗೆ ಜನರವ ಸುನಾದ ರಂಜಿನಿ ಅಂದುಗೆ ಹಿಂದೂ ರುದ್ರಭೂಮಿ ಕಂಚಿನಡ್ಕ ವಧವು ಇದು ದೇವಭೂಮಿಯ ಕಲ್ಪನೆಯಲ್ಲಿ ಇಲ್ಲೊಂದು ಕಾರ್ಯಕ್ರಮ ಆಗುತ್ತಿರುವುದು ಬಹಳ ಒಂದು ಸಂತೋಷದ ವಿಷಯ. ನಮ್ಮ ಒಂದು ಯೋಚನೆ ಇತ್ತು, ಜನರಲ್ಲಿ ರುದ್ರಭೂಮಿ ಅನ್ನುವ ಭಯ ಹೋಗಬೇಕು ಅಂತ ಚಿಂತನೆಯಿಂದ ಈ ಒಂದು ವ್ಯವಸ್ಥೆಯನ್ನು ನಾವು ಯೋಚಿಸಿದ್ದೇವೆ. ಸಾಧಾರಣ 5 ವರ್ಷದ ಹಿಂದೆ ಪ್ರಾರಂಭಗೊಂಡು ಇದು 5ನೇ ವರ್ಷವನ್ನು ಆಚರಿಸ್ತಾ ಇದ್ದೇವೆ. ಈ ಪ್ರಾರಂಭದಲ್ಲಿ ನಾವು ಹಿಂದೂ ರುದ್ರಭೂಮಿ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿಯನ್ನು 2 ಸಮಿತಿಗಳ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಸಹಕಾರ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದೇ ಒಂದು ಯೋಚನೆ ನಮ್ಮದು, ರುದ್ರಭೂಮಿ ಶಿವನ ಒಂದು ಕ್ಷೇತ್ರ. ಎಲ್ಲರೂ ನಾವು ಬಾಯಲ್ಲಿ ಹೇಳ್ತೇವೆ ಶಿವನ ಕ್ಷೇತ್ರ ರುದ್ರಭೂಮಿ ಅಂತ. ಆದರೆ ಎಲ್ಲೂ ಅಂಥ ವ್ಯವಸ್ಥೆ ಸಾಕಾರ ಆಗಿರಲಿಲ್ಲ. ನಮ್ಮ ಈ ಹಿಂದೂ ರುದ್ರಭೂಮಿ ಕಂಚಿನಡ್ಕ ದೇವಭೂಮಿಯಲ್ಲಿ ಎಲ್ಲರೂ ಒಂದು ಶಿವನ ಸಾನ್ನಿಧ್ಯ ಕೂಡ ಕಂಡು ಬಂದಿದೆ. ಹೆಣ್ಣು ಮಕ್ಕಳು ಈ ಒಂದು ಕ್ಷೇತ್ರಕ್ಕೆ ಬಂದು ಭಜನೆ ಸೇವೆ ಅರ್ಪಿಸುವಂಥ ಅವಕಾಶ ಕೂಡ ಇಲ್ಲಿ ಸಿಗುವಂತಾಗಿದೆ. ಯಾವುದೇ ಈ ಸಂದರ್ಭದಲ್ಲಿ ಅಲ್ಲದೆ ಹಗಲು ಹೊತ್ತು ಕೂಡ ಸಾಧಾರಣ ಸಂಜೆ ಹೊತ್ತು ಕೂಡ ಎಲ್ಲರೂ ಒಂದು ಬಂದು ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಕೂಡ ಈ ರುದ್ರಭೂಮಿಯಿಂದ ಸಿಗಲಿಕ್ಕೆ ಅಂತ ಹೇಳಿದ್ರೆ ಬಹಳ ಒಂದು ಖುಷಿ ಆಗ್ತಾ ಇದೆ. ಏನಿರಲಿ, ನಮ್ಮದೊಂದು ಯೋಚನೆ ಇತ್ತು, ಹಿಂದೂ ರುದ್ರಭೂಮಿ ದೇವಭೂಮಿ ಆಗಬೇಕು. ಈ ನಮ್ಮ ಮುಸಲ್ಮಾನ್ ಬಂಧುಗಳು ಮಸೀದಿಯ ಬದಿಯಲ್ಲಿ ದಫನ ಮಾಡ್ತಾರೆ, ಚರ್ಚಿನ ಬದಿಯಲ್ಲಿ ಕ್ರಿಶ್ಚಿಯನ್ ಬಂಧುಗಳು ದಫನ ಮಾಡ್ತಾರೆ. ಆದರೆ ನಮ್ಮ ರುದ್ರಭೂಮಿ ಹೋಗುವುದಂದರೆ ನಮಗೊಂದು ಭಯದ ವಾತಾವರಣ ಇತ್ತು. ಆದರೆ ಈ ದೇವಭೂಮಿಯಲ್ಲಿ ಆ ಭಯದ ವಾತಾವರಣ ಹೋಗಿ ಒಳ್ಳೆಯ ನಮ್ಮ ದೇವಭೂಮಿ ಅಂತ ತೋರಿಸಿಕೊಳ್ಳುವಲ್ಲಿ ನಮ್ಮ ಹಿಂದೂ ರುದ್ರಭೂಮಿ ಕಂಚಿನಡ್ಕ ವಧವು ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.